ಎಸ್. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 2ನೇ ಅಧ್ಯಾಯ 25ನೇ ಶ್ಲೋಕ. ಭೇಜಿರೇ ಮುನಯ ಅತ ಅಗ್ರೆ ಭಗವಂತಂ ಅದೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪಂತೆ ಯೇ ಅನೂತಾನ್ ಇಹ. ಅನುವಾದ: ಪರಮ ಪುರುಷನ ಅಸ್ತಿತ್ವವು ತ್ರಿಗುಣಗಳನ್ನು ಮೀರಿ ನಿಂತರಿಂದ ಇಂದ ಎಲ್ಲಾ ಮಹರ್ಷಿಗಳು ಅವನಿಗೆ ಸೇವೆ ಸಲ್ಲಿಸಿದ್ದಾರೆ. ಐಕ ಬಂಧನದಿಂದ ಮುಕ್ತರಾಗಲು ಅವರು ಅವನನ್ನು ಪೂಜಿಸಿದರು. ತನ್ಮೂಲಕ ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ಅಂತ ಶ್ರೇಷ್ಠ ಋಷಿಗಳನ್ನು ಅನುಸರಿಸುವವರೆಲ್ಲರೂ ಐಕ ಜಗತ್ತಿನಿಂದ ಬಿಡುಗಡೆ ಪಡೆಯಲು ಅರ್ಹರಾಗುತ್ತಾರೆ. ನೋಡುವ, ಇಲ್ಲಿ ಅನುವಾದದಿಂದ ನಾವು ಸ್ವಲ್ಪ ತಿಳಿಬಹುದು. ಎಂತಂದ್ರೆ ತ್ರಿಗುಣಗಳು ಯಾವುದೆಲ್ಲ? ಸತ್ವ, ರಜೋ, ತಮೋಗುಣ, 3 ಗುಣ: ತಮೋಗುಣ, ರಜೋಗುಣ, ಸತ್ವಗುಣ. ಇದನ್ನು ಮೀರುವುದಂದ್ರೆ ನಾವು ಶುದ್ಧ ಸತ್ವಕ್ಕೆ ಬರುವಂಥದ್ದು. ಅದು ಹೇಗೆ ಸಾಧ್ಯ? ಅದು ನಾವು ಯಾವಾಗ ಕೃಷ್ಣನ ಸೇವೆ ಮಾಡ್ತೇವ, ಆ ಭಕ್ತಿ ಸೇವೆಯಲ್ಲಿ ತೊಡಗ್ತೇವ, ಆಗ ನಮಗೆ ಈ ತ್ರಿಗುಣಗಳನ್ನು ಮೀರ್ಬಹುದು. ಪರಮಪುರುಷನ ಅಸ್ತಿತ್ವ ತ್ರಿಗುಣ ಮೀರಿ ನಿಂತದ್ರಿಂದ ಇಂದೆಲ್ಲ ಮಹರ್ಷಿಗಳು ಅವನಿಗೆ ಸೇವೆ ಸಲ್ಲಿಸಿದ್ದಾರೆ. ಹಾಗಾಗಿ ಈ ಮಹರ್ಷಿಗಳೆಲ್ಲ ಆ 3 ಗುಣಗಳನ್ನು ಮೀರಿದ್ದಾರೆ. ಹಾಗಾಗಿ ಕೃಷ್ಣನಿಗೆ ಸೇವೆ ಸಲ್ಲಿಸಿದ್ದಾರೆ. ನಿಮ್ಗೆ ಕೂಡ ಸಲ್ಲಿಸಬಹುದು, ಆದ್ರೆ ನೀವು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು. ಐಕ ಬಂಧನದಿಂದ ಮುಕ್ತರಾಗಲು ಅವರು ಅವನನ್ನು ಪೂಜಿಸಿದರು. ನೋಡಿ, ನಮ್ಗೆ ಐಕ ಬಂಧನದಿಂದ ಮುಕ್ತರಾಗ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಬೇಕು ಇದೆಲ್ಲ. ಯಾವುದು? ಇಂದ್ರಿಯ ಸುಖ ಬೇಕು. ಮತ್ತೆ ಫಸ್ಟಿಗೆ ನಾನು, ಪ್ರಭುಪಾದ ಹೇಳ್ತಾರೆ, ಅಂದ್ರೆ ಸೆಲ್ಫಿಶ್ನೆಸ್. ಫಸ್ಟಿಗೆ ನಾನು, ಮತ್ತೆ ನನ್ನ ಹೆಂಡತಿ, ಮತ್ತೆ ನನ್ನ ಮಕ್ಕಳು, ಮತ್ತೆ ನನ್ನ ಕುಟುಂಬ, ಮತ್ತೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೆಲ್ಫಿಶ್ನೆಸ್ ಫಸ್ಟಿಗೆ ಒಬ್ಬನ ಹತ್ರ ಇರ್ತದೆ, ಮತ್ತೆ ಅದು ಎಕ್ಸ್ಟೆಂಡೆಡ್. ಪ್ರಭುಪಾದ ಹೇಳ್ತಾರೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂದ್ರೆ ಫಸ್ಟಿಗೆ ನಾನು, ನನ್ನ ಹೆಂಡತಿ, ಮತ್ತೆ ನನ್ನ ಮಕ್ಕಳು, ಮತ್ತೆ ನನ್ನ ಕುಟುಂಬ, ಮತ್ತೆ ನನ್ನ ಗ್ರಾಮ, ಮತ್ತೆ ನನ್ನ ಒಂದು ತಾಲೂಕು, ಮತ್ತೆ ನನ್ನ ಜಿಲ್ಲೆ, ಮತ್ತೆ ನನ್ನ ರಾಜ್ಯ, ಮತ್ತೆ ನನ್ನ ದೇಶ. ಪ್ರಭುಪಾದ ಹೇಳ್ತಾರೆ ಫಸ್ಟಿಗೆ ನಾನು ಎಂಬುದು ಸೆಲ್ಫಿಶ್ನೆಸ್ ಅಂತೆ, ಮತ್ತೆ ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಹಾಗಾಗಿ ನಮ್ಗೆ ಈ ಐಕ ಬಂಧನದಿಂದ ಮುಕ್ತರಾಗ್ಲಿಕ್ಕೆ ನಮ್ಗೆ ಇಚ್ಛೆ ಇಲ್ಲ. ಆದ್ರೆ ಈ ಋಷಿವರೇಣ್ಯರಿಗೆ ಅವರಿಗೆ ಇಚ್ಛೆ ಇತ್ತು. ಈ ಸೂತಮುನಿ ಭಾಗವತ ಹೇಳುವಾಗ ಪ್ರಭುಪಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಬ್ರಹ್ಮಾಂಡ ಅಂದ್ರೆ ನಿಮ್ಗೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ. ಎಂತಂದ್ರೆ ಈಗ ಒಂದು ಬಕೆಟ್ ಅಲ್ಲಿ ಸಾಸಿವೆ, ಫುಲ್ ಬಕೆಟ್ ಸಾಸಿವೆ ಆಗ್ತವೆ. ಅದರಲ್ಲಿ ಒಂದು ಸಾಸಿವೆ ನಮ್ಮ ಈ ಭೂಲೋಕ. ಚಂದ್ರಮಾಬು ಹೇಳ್ತಾರೆ ಅಂತದ್ದು ಕೋಟಿ ಬ್ರಹ್ಮಾಂಡ ಉಂಟಾದ್ರೆ ಮಹಾವಿಷ್ಣು, ಕಾರಣದಕ್ಷ ವಿಷ್ಣು ಅವರು ಹಿನ್ನೆಲೆ ಮಾಡುವಾಗ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ. ಹಾಗಾಗಿ ಎಲ್ಲ ಬ್ರಹ್ಮಾಂಡದಿಂದ ಎಲ್ಲ ಮುಕ್ತ ಪುರುಷರು ಆ ಸುತಮುನಿ ಭಾಗವತ ಹೇಳುವಾಗ ಅಲ್ಲಿ ಬಂದಿದ್ರಂತೆ. ಯಾಕೆ ಬಂದಿದ್ರು? ಯಾಕೆ ಅಂದ್ರೆ ಅವರಿಗೆ ಐಕ ಬಂಧನದಿಂದ ಮುಕ್ತರಾಗ್ಲಿಕ್ಕೆ ಅವರಿಗೆ ಇಚ್ಛೆ ಉಂಟು. ನಮ್ಗೆ ಆ ಇಚ್ಛೆ ಇಲ್ಲ. ಪ್ರಭುಪಾದಲ್ಲಿ ಹೇಳ್ತಾರೆ ಅವ್ರಿಗೆಲ್ಲ ಬೇರೆ ಬೇರೆ ಬ್ರಹ್ಮಾಂಡದಿಂದ ಎಲ್ಲ ಬಂದ್ರಂತೆ. ತನ್ಮೂಲಕ ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ನೋಡಿ, ಫಸ್ಟಿಗೆ ಸಂಬಂಧ, ಮತ್ತೆ ಅಭ್ಯುದಯ, ಮತ್ತೆ ಪ್ರಯೋಜನ. ಈಗ ಹೇಗಂದ್ರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಕೂಡ ನಿಮ್ಗೆ ಒಬ್ಬರದ್ದು ಪರಿಚಯ ಇರುವುದಿಲ್ಲ, ಮತ್ತೆ ಪರಿಚಯ ಆಗ್ತದೆ, ಮತ್ತೆ ನಿಮ್ಗೆ ಅಲ್ಲಿ ಸಂಬಂಧ ಆಗ್ತದೆ. ಸಂಬಂಧ ರಿಲೇಷನ್. ಸಂಬಂಧ ಆದ್ಮೇಲೆ ಮತ್ತೆ ಅಭ್ಯುದಯ ಅಂದ್ರೆ ನೀವು ಎಂತಾದ್ರು ಅವ್ರು ನಿಮ್ಗೆ ಎಂತಾದ್ರು ಕೊಡೋದು, ನೀವೆಂತಾದ್ರು ಕೊಡೋದು, ನೀವು ಅವರ ಮನೆಗೆ ಊಟಕ್ಕೆ ಹೋಗೋದು, ಅವ್ರು ನಿಮ್ಮ ಮನೆಗೆ ಹೋಗೋದು, ಈ ರೀತಿ ಅದಕ್ಕೆ ಅಭ್ಯುದಯ ಅಂತ ಹೇಳೋದು. ಮತ್ತೆ ಅದರಿಂದ ಏನು ಪ್ರಯೋಜನ? ಅದರಿಂದ ನಮ್ಮ ರಿಲೇಶನ್ಶಿಪ್ ಗಟ್ಟಿ ಆಗ್ತದೆ. ಆದ್ರೆ ಇದು ಭೌತಿಕ. ಪ್ರಭುಪಾದ ಹೇಳ್ತಾರೆ ಸೇಮ್ ಇದೇ ರೀತಿ ಸಂಬಂಧ, ಅಭ್ಯುದಯ, ಪ್ರಯೋಜನ. ಸಂಬಂಧ ಅಂದ್ರೆ ಫಸ್ಟಿಗೆ ನಾವು ಕೃಷ್ಣನೊಟ್ಟಿಗೆ ಸಂಬಂಧ ಬೆಳೆಸಬೇಕು. ಎಂತ ಸಂಬಂಧ? ನಾನು ದೇಹ ಅಲ್ಲ, ನಾನು ಆತ್ಮ. ನನಗೆ ಮತ್ತೆ ಪರಮಾತ್ಮನಿಗೆ ಏನು ಕನೆಕ್ಷನ್? ಪ್ರಕೃತಿಗೆ ಮತ್ತೆ ಪರಮಾತ್ಮನಿಗೆ ಏನು ಕನೆಕ್ಷನ್? ನನಗೆ ಮತ್ತೆ ಪ್ರಕೃತಿಗೆ ಏನು ಕನೆಕ್ಷನ್? ಪ್ರಕೃತಿ ಯಾರ ಇಚ್ಛೆಯಲ್ಲಿ ಕೆಲಸ ಮಾಡುವಂಥದ್ದು? ಪರಮಾತ್ಮ ಇಚ್ಛೆಯಲ್ಲಿ ಕೆಲಸ ಮಾಡುವುದು. ಹಾಗಾಗಿ ನಾನು ಪ್ರಕೃತಿಯನ್ನು ಹೇಗೆ ಟ್ರೀಟ್ ಮಾಡಬೇಕು? ಇದೆಲ್ಲವೂ ಸಂಬಂಧ. ಅಭ್ಯುದಯ ಅಂದ್ರೆ ಆ ಸಂಬಂಧವನ್ನು ಗಟ್ಟಿ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಓದುವಂಥದ್ದು, ಭಾಗವತಂ ಕ್ಲಾಸಿಗೆ ಬರುವಂಥದ್ದು,
ಭಗವದ್ಗೀತೆ ಕ್ಲಾಸ್ ಕೇಳುವಂಥದ್ದು, ಇದು ಅಭ್ಯುದಯ. ಮತ್ತೆ ಇದರಿಂದ ಎಂತ ಪ್ರಯೋಜನ? ಇದರಿಂದ ನಮಗೆ ಕೃಷ್ಣ ಪ್ರೇಮ ಸಿಗ್ತದೆ. ಹಾಗಾಗಿ ಅವರಿಗೆ ಗೊತ್ತುಂಟು ಪ್ರಯೋಜನದ ಬಗ್ಗೆ, ಹಾಗಾಗಿ ಬೇರೆ ಬೇರೆ ಬ್ರಹ್ಮಾಂಡದಿಂದ ಬಂದಿದ್ದಾರೆ ಅವರು, ತನ್ಮೂಲಕ ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ಆದ್ರೆ ನಮಗೆ ಈ ಆಧ್ಯಾತ್ಮಿಕ ಪ್ರಯೋಜನದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಸುಳಿವೇ ಇಲ್ಲ ನಮ್ಗೆ. ಹಾಗಾಗಿ ನಾವೆಂತ ನೋಡುವಂಥದ್ದು, ನಾವು ಭೌತಿಕ ಪ್ರಯೋಜನವನ್ನು ನೋಡುವಂಥದ್ದು. ಹಾಗಾಗಿ ನಾವು ಇಂದ್ರಿಯ ಸುಖದಲ್ಲಿ ಒಳಗೆ ಹೋಗಿದ್ದೇವೆ. ಪ್ರಭುಪಾದ ಹೇಳ್ತಾರೆ ಡೀಪ್ ಹೋಗಿದ್ದೇವೆ ಅಂತ. ಡೀಪ್ ಅಂದ್ರೆ ಈಗ ಈ ಸಮುದ್ರದಲ್ಲಿ ಕೆಲವು ಜನರು ಹೇಳ್ತಾರೆ ವಿ ವೆಂಟ್ ಡೀಪ್ ಇನ್ಸೈಡ್ ದ ಓಷನ್ ಅಂತ. ಅದೇ ರೀತಿ ನಾವು ಕೂಡ ಹೇಗೆ ಅಂದ್ರೆ ನಾವು ತುಂಬಾ ಡೀಪ್ ಹೋಗಿದ್ದೇವೆ ಯಾವ್ದು ಇಂದ್ರಿಯ ಸುಖದಲ್ಲಿ, ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಈಗ ಕೇಳ್ತಾ ಇದ್ದೇವೆ ಸ್ವಲ್ಪ ಸ್ವಲ್ಪ, ಅಂದ್ರೆ ಎಸ್ ಪ್ರಭುಜಿ ಈಗ ಹೇಳ್ತಾ ಇದ್ದಾರೆ ಕ್ಲಾಸ್ ನಾವು ಮಾಡ್ಬೇಕು, ಆದ್ರೂ ಕೂಡ ಪುನಃ ಎಂತ ಹೇಳುದು, ಪುನಃ ಮೂಷಿಕ ಭಾವ ಅಂದ್ರೆ ಆ ಇಲಿಯ ಕಥೆಯಾಗಿ. ಎಂತಂದ್ರೆ ನಮ್ಗೆ ಹೇಳುವಾಗ ಆಗ್ತದೆ ಎಸ್ ಇದನ್ನ, ಆದ್ರೆ ನಮ್ದು ಆ ಅಭ್ಯಾಸ ಹುಟ್ಟು ಗುಣ ಸುಟ್ಟರು ಹೋಗುದಿಲ್ಲ, ಅದು ನಮ್ಗೆ ಬಿಡುವುದಿಲ್ಲ. ಹಾಗಾಗಿ ನಾವು ಎಂತ ಮಾಡ್ಬೇಕು? ಜಪ ಮಾಡ್ಬೇಕು. ಜಪ ಎಂತ ಮಾಡ್ತದೆ? ನಿಮ್ಮ ಹುಟ್ಟು ಗುಣವನ್ನು ಸುಟ್ಟರು ಹೋಗುದಿಲ್ಲ ಅಂತ ಹೇಳ್ತಾರಲ್ಲ, ಅದು ಹುಟ್ಟು ಗುಣ ಎಲ್ಲ ಹೋಗ್ತದೆ ಜಪದಿಂದ. ಕೃಷ್ಣ ಸರಿ ಮಾಡ್ತಾನೆ. ಅದಕ್ಕೋಸ್ಕರ ನಾನು ನಿಮ್ಗೆ ಸ್ಟ್ರೆಸ್ ಮಾಡಿ ಹೇಳುವಂತ ಜಪ ಮಾಡಿ ಅಂತ. ಜಪ ಮಾಡಿದ್ರೆ ಎಲ್ಲ ನಿಮಗೂ ಆ ಹುಟ್ಟು ಗುಣ ಎಲ್ಲ ಹೋಗ್ತದೆ. ಹಾಗಾಗಿ ಈ ಪ್ರಯೋಜನ ತನ್ಮೂಲಕ ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ಅಂತ ಶ್ರೇಷ್ಠ ಋಷಿಗಳನ್ನು ಅನುಸರಿಸುವವರೆಲ್ಲರೂ ಐಹಿಕ ಜಗತ್ತಿನಿಂದ ಬಿಡುಗಡೆ ಪಡೆಯಲು ಅರ್ಹರಾಗುತ್ತಾರೆ. ನಾವು ಅಂತ ಶ್ರೇಷ್ಠ ಋಷಿಗಳನ್ನು ಅನುಸರಿಸಬೇಕು. ಯಾರು? ಸೂತ ಮುನಿ ಅಂತ, ಶುಕದೇವ್ ಗೋಸ್ವಾಮಿ ಅಂತ, ಮತ್ತೆ ಅಲ್ಲಿ ನೆರೆದಿರುವ ಎಲ್ಲ ಋಷಿಯವರೇನು, ಶೌನಕ ಋಷಿಯ ನೇತೃತ್ವದಲ್ಲಿ ಎಲ್ಲ ಋಷಿಗಳಿದ್ರು, ಅವರನ್ನು ನಾವು ಅನುಸರಿಸಬೇಕು. ಚೈತನ್ಯ ಮಹಾಪ್ರಭು ಎಂತ ಹೇಳುವಂತದ್ದು? ಚೈತನ್ಯ ಮಹಾಪ್ರಭು ಹೇಳುವಂತದ್ದು ಗೋಪಿ ಪದ ಕಮಲಯೋರ್ ದಾಸ ದಾಸಾನು 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 ದಾಸ. ಸೇವಕನ ಸೇವಕನ ಸೇವಕ ಆಗ್ಬೇಕು ನಾವು. ಹಾಗಾಗಿ ನಾವು ಎಂತ ಆಗ್ತದೆ ಅಂದ್ರೆ ಭೌತಿಕ ಲೋಕದಲ್ಲಿ ನಮ್ಗೆ ಮಾಸ್ಟರ್ ಆಗ್ಬೇಕು. ನಾನು ಯಜಮಾನ. ಸರ್ ನೀವು ಯಜಮಾನ ಅಲ್ಲ. ಯಾಕೆಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, 5ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಎಂತ ಶ್ಲೋಕ ಅದು? ಭೋಕ್ತಾರಾಮ್ ಯಜ್ಞ ತಪಸ, ನಾನು ಭೋಕ್ತಾರ. ಕೃಷ್ಣ ಹೇಳಿದ್ದಾನೆ ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕದ ಕಂಟ್ರೋಲರ್ ನಾನು. ಸುಹೃದಂ ಸರ್ವಭೂತಾನ, ಎಲ್ಲ ಜೀವಿಗಳ ನಾನು ಹಿತೇಶಿ. ಜ್ಞಾತ್ವ ಮಾಂ ಶಾಂತಿ ರಿಚ್ಛತಿ, ಆಗ ನಮ್ಗೆ ನಿಜವಾದ ಶಾಂತಿ ಸಿಗ್ತದೆ. ಈಗ ನಾವು ಎಂತಾಗಿದ್ದೇವೆ ಅಂದ್ರೆ ಆರ್ಟಿಫಿಷಿಯಲ್. ಪ್ರಭುಪಾದ ಹೇಳ್ತಾರೆ ಆರ್ಟಿಫಿಷಿಯಲ್ ಅಂದ್ರೆ ನಾವು ಆಕ್ಚುಲಿ ಯಜಮಾನ ಅಲ್ಲ, ಅದು ನಾನು ಯಜಮಾನ ಅಂತ ಎಣಿಸ್ತೇವೆ. ಆಕ್ಚುಲಿ ಪ್ರತಿ ಜೀವಿಯ ಸ್ವರೂಪ ಎಂತ ಅಂದ್ರೆ ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಆ ನಿಟ್ಟಿಗೆ ಬಂದ್ರೆ ನಮ್ಗೆ ಇವರನ್ನು ಫಾಲೋ ಮಾಡ್ಬೋದು. ಈಗ ಪ್ರಭುಪಾದ್ ಶುದ್ಧ ಭಕ್ತರು, ಈ ಋಷಿವರ್ಯಗಳನ್ನು ಪ್ರಭುಪಾದ್ ಫಾಲೋ ಮಾಡಿದ್ದಾರೆ. ಹಾಗಾಗಿ ನಾವು ಪ್ರಭುಪಾದ್ ಕೊಟ್ಟ ಈ ಒಂದು ಎಂತ ಹೇಳುದು ಇಸ್ಕಾನ್ ಸಂಸ್ಥೆಯನ್ನು ನಾವು ಇದನ್ನು ಫಾಲೋ ಮಾಡಬೇಕು. ಈಗ ಭಾವಾರ್ಥಕ್ಕೆ ಬರುವ. ಭಾವಾರ್ಥ ಬೈ His Divine Grace AC ಭಕ್ತಿವೇದಾಂತ ಸ್ವಾಮಿ ಶ್ರೀಲ ರೂಪಾದ ಕೀ ಜೈ. ಧಾರ್ಮಿಕ ಆಚರಣೆಯ ಉದ್ದೇಶವು ಐಹಿಕ ಲಾಭವನ್ನು ಗಳಿಸುವುದಾಗಲಿ ಆತ್ಮದಿಂದ ಜಡ ವಸ್ತುವನ್ನು ಬೇರ್ಪಡಿಸಿ ನೋಡುವ ಸರಳ ಜ್ಞಾನವನ್ನು ಪಡೆಯುವುದಾಗಲಿ ಅಲ್ಲ. ಆದ್ರೆ ಎಲ್ಲರೂ ಈ ಧಾರ್ಮಿಕ ಆಚರಣೆ ಅಂದ್ರೆ ಇದೆ ಅಂತ ಎಣಿಸಿದ್ದಾರೆ. ನೋಡಿ, ನಮ್ಮ ಇದಕ್ಕೆ ಕೂಡ ಒಬ್ರು ಒಂದು 6 ವರ್ಷದ ಹಿಂದೆ ನಾನಾಗ ಈ ನಮ್ಮ ರಾಧಾ ಗೋವಿಂದಿಗೆ ನನ್ನ ಕುಕ್ಕಿಂಗ್ ಸೇವೆ ಇತ್ತು. ಆಗ ಒಬ್ರು ಬಂದರು, ಭಜನೆ ಮಂಡಳಿಯಿಂದ ಬಂದರು. ಒಂದು ವಾರ ಬಂದರು. ಮತ್ತೆ ಅವ್ರು ಹೇಳಿದ್ರು, ಇಲ್ಲ ನನಗೆ ಇದು ಸರಿಯಾಗುದಿಲ್ಲ ನಿಮ್ದು. ನನಗಿಲ್ಲ, ಯಾಕೆ ಸರಿ ಆಗುದಿಲ್ಲ? ಅಲ್ಲ, ನಾನು ತುಂಬಾ ಇದಕ್ಕೆಲ್ಲ ಹೋಗಿದ್ದೇನೆ, ಅಲ್ಲೆಲ್ಲ ಈ ರೀತಿ ನೀವು ಅಂದ್ರೆ ಇಂಥ ಸ್ಟ್ರಿಕ್ಟ್ ಎಲ್ಲ ಇಲ್ಲ, ಮತ್ತೆ ಈ ರೀತಿ ನೀವೆಲ್ಲ ಇಂದ್ರಿಯಗಳನ್ನು ನಿಗ್ರಹ, ಅಲ್ಲಿ ನಮ್ಗೆಲ್ಲ ಇಂದ್ರಿಯ ಸುಖ ಎಲ್ಲ ಮಾಡ್ಬೋದು, ಅಂದ್ರೆ ಇದು ಕೂಡ ಮಾಡ್ಬೋದು, ಅದು ಕೂಡ ಮಾಡ್ಬೋದು. ಹಾಗೆ ನಾ ಹೇಳಿದೆ ಅದು ಬೋಗಸ್ ಅಂತ ಹೇಳಿದೆ ನಾನು. ಹಾಗೆ ಅದರಲ್ಲಿ ಪ್ರಯೋಜನ ಸಿಗುವುದಿಲ್ಲ ನಿಮಗೆ. ಭಕ್ತಿಯಲ್ಲಿ ಉನ್ನತ ಭಕ್ತಿ ಸಿಗುವುದಿಲ್ಲ. ಅದು
ಪ್ರಭುಪಾದ ಹೇಳ್ತಾರೆ ಸೋ ಕಾಲ್ಡ್ ಭಕ್ತಿ ಅಂದ್ರೆ ತುಂಬಾ ಈ ಭಜನೆ ಮಂಡಳಿ ತುಂಬಾ ಧಾರ್ಮಿಕ ಸಂಸ್ಥೆಗಳು ಜನರು ಎಂತ ಎಣಿಸುದು ಅಂದ್ರೆ ಈ ಇಸ್ಕಾನ್ ಕೂಡ ಅಂತದ್ದು ಅಂತ ಎಣಿಸುದು. ಪ್ರಭುಪಾದ ಹೇಳ್ತಾರೆ ಇಟ್ ಈಸ್ ಥರೋಲಿ ಸ್ಪಿರಿಚುವಲ್ ಮೂವ್ಮೆಂಟ್. ಥರೋಲಿ ಅಂದ್ರೆ ಇದು ಆಧ್ಯಾತ್ಮಿಕ ಅಂದ್ರೆ ಕಂಪ್ಲೀಟ್ 100% ಆಧ್ಯಾತ್ಮಿಕ ಕೇಂದ್ರ. ತುಂಬಾ ಸಂಸ್ಥೆಗಳುಂಟು ಅದರಲ್ಲಿ ಎಂತಂದ್ರೆ ಆಧ್ಯಾತ್ಮಿಕ 10%, 90% ಇಂದ್ರಿಯ ಸುಖ. ಪ್ರಭುಪಾದ ಹೇಳ್ತಾರೆ ಇದರಲ್ಲಿ 100% ಕೂಡ ಆಧ್ಯಾತ್ಮಿಕ. ಹಾಗಾಗಿ ಜನರಿಗೆ ಸ್ವಲ್ಪ ಎಂತ ಹೇಳುದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದ್ರೆ ಉಳಿದ ಕಡೆ ಇಂದ್ರಿಯ ಸುಖ ಕೂಡ ಮಾಡಬಹುದು ಅಂತ ಹೇಳ್ತಾರಲ್ಲ, ಇಲ್ಲಿ ಆಗಿಲ್ಲ ನೋಡಿ. ಪ್ರಭುಪಾದಕ್ಕೆ ಫಸ್ಟ್ ಸೆಂಟೆನ್ಸ್ ಎಂತ ಕೊಟ್ಟಿದ್ದಾರೆ, ಧಾರ್ಮಿಕ ಆಚರಣೆಯ ಉದ್ದೇಶವು ಐಕ ಲಾಭವನ್ನು ಗಳಿಸುವುದಾಗಲಿ ಆತ್ಮದಿಂದ ಜಡವಸ್ತುವನ್ನು ಬೇರ್ಪಡಿಸಿ ನೋಡುವ ಸರಳ ಜ್ಞಾನವನ್ನು ಪಡೆಯುವುದಾಗಲಿ ಅಲ್ಲ. ಧರ್ಮದ ಮೈನ್ ಎಂತ ಅಂದ್ರೆ ಸವೇ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಂದ್ರೆ ಯಾವುದೇ ಒಂದು ನಮ್ದು ಎಂತ ಹೇಳುದು ಲಾಭ. ಹಯೇತುಕಿ ಅಂದ್ರೆ ಎಂತ ಹೇಳುದು ಕಾಸ್ಲೆಸ್ ಅಂದ್ರೆ ನಾವು ಯಾವುದೇ ಲಾಭಗೋಸ್ಕರ ಕೃಷ್ಣನನ್ನು ಇದು ಮಾಡುದಲ್ಲ. ಅಪ್ರತಿಹತ ಅಂದ್ರೆ 24 ಗಂಟೆ. ಅಹೇತುಕಿ ಅಪ್ರತಿಹತ ಈ ಆತ್ಮ ಸುಪ್ರಸಿದ್ಧಿ. ಆ ನಿಟ್ಟಿನಲ್ಲಿ ನಾವು ಭಕ್ತಿ ಮಾಡ್ಬೇಕು. ಆದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ, ತುಂಬಾ ಸೋಕಾಲ್ ಧಾರ್ಮಿಕ ಸಂಸ್ಥೆಗಳು ಉಂಟು. ಅಲ್ಲಿ ಗೂಢಾಂಗಡಿದಾರ ಉಂಟು. ಎಲ್ಲಿಯಾದ್ರೂ ಈ ರೀತಿ ಹೇಳ್ತಾರಾ? ಇಲ್ಲ. ಯಾಕಂದ್ರೆ ಅವನಿಗೆ ಕೂಡ ಗೊತ್ತಿಲ್ಲ ಎಲ್ಲಿಂದ ಹೇಳುದವ. ಅವನಿಗೆ ಫಸ್ಟ್ ಆಫ್ ಆಲ್ ಶಾಸ್ತ್ರದ ಜ್ಞಾನ ಇಲ್ಲ. ಹಾಗಾಗಿ ನಾವು ಶಾಸ್ತ್ರದ ಬಗ್ಗೆ ನಾವು ತಿಳಿಬೇಕು. ಧಾರ್ಮಿಕ ಆಚರಣೆ ಅಂತಿಮ ಗುರಿ ಎಂದರೆ ಐಕ ಬಂಧನದಿಂದ ಬಿಡುಗಡೆ ಹೊಂದುವುದು ಮತ್ತು ದಿವ್ಯ ಲೋಕದಲ್ಲಿ ಸ್ವತಂತ್ರ ಜೀವನವನ್ನು ಮರಳಿ ಪಡೆಯುವುದಾಗಿದೆ. ನೋಡಿ, ಪ್ರಭುಪಾದ ಹೇಳ್ತಾರೆ ಎಂತ ಅಂದ್ರೆ ಈ ವೇದಗಳು, ಋಗ್ವೇದ, ಸಮವೇದ, ಯಜುರ್ವೇದ, ಅಥರ್ವವೇದ, ಇದು ನಮ್ಗೆ ಎಂತ ಮಾಡ್ತಾ ಉಂಟು? ಈ ವೇದಗಳು ಎಂತ ಕಳಿಸ್ತಾ ಉಂಟು? ಆ ವೇದಗಳು ನಿಮ್ಮನ್ನು ಡಿ ಕ್ಲಾಸ್ ಜೈಲಿಂದ ಸಿ ಕ್ಲಾಸ್ ಜೈಲಿಗೆ ಹೇಗೆ ಹೋಗುವಂಥದ್ದು, ಸಿ ಕ್ಲಾಸ್ ಜೈಲಿಂದ ಬಿ ಕ್ಲಾಸ್ ಜೈಲಿಗೆ ಹೇಗೆ ಹೋಗುವಂಥದ್ದು, ಬಿ ಕ್ಲಾಸ್ ಜೈಲಿಂದ ಎ ಕ್ಲಾಸ್ ಜೈಲಿಗೆ ಹೇಗೆ ಹೋಗುವಂಥದ್ದು. ಸಪೋಸ್ ನೀವು ಡಿ ಕ್ಲಾಸ್ ಜೈಲಲ್ಲಿ ಇದ್ರಿ, ಅಲ್ಲಿಂದ ನೀವು ಎ ಕ್ಲಾಸ್ ಜೈಲಿಗೆ ಬಂದ್ರಿ, ಅದು ಖುಷಿಯ ವಿಷಯವ ಅಲ್ಲ. ಪ್ರಭುಪಾದ ಹೇಳ್ತಾರೆ ಈ ಭಾಗವತಂ ಎಂತ ಮಾಡ್ತಾ ಉಂಟ ಅಂದ್ರೆ ನಮ್ಮನ್ನು, ನಾವು ಸಪೋಸ್ ಡಿ ಕ್ಲಾಸ್ ಜೈಲಲ್ಲಿ ಇದ್ರೆ ನಮ್ಮನ್ನು ಜೈಲಿಂದ ಬಿಡುಗಡೆ ಮಾಡ್ತದೆ. ಇದು ಬೇಕು ನಮ್ಗೆ. ನಾವು ಹೇಗೆ ಜೈಲಿಂದ ಬಿಡುಗಡೆ ಮಾಡುದು? ಜೈಲ್ ಅಂದ್ರೆ ಎಂತ? ಜನ್ಮ ಮೃತ್ಯು ಜರ ವ್ಯಾಧಿ ಸೈಕಲ್ ನಾವು ಬಿಡುಗಡೆ ಆಗ್ಬೇಕು. ಆದ್ರೆ ವೇದಗಳು ಇದನ್ನು ಹೇಳ್ತಾ ಇಲ್ಲ. ವೇದಗಳು ಹೇಗೆ ಈ ಪೂಜೆ ಮಾಡಿ ಸ್ವರ್ಗಲೋಕಕ್ಕೆ ಹೋಗುವುದು, ಈ ಪೂಜೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗುವುದು, ಇದು ನಮ್ಗೆ ತಿಳಿಸ್ತದೆ. ಇಲ್ಲಿ ನಾವು 100 ವರ್ಷ ಬದುಕಬಹುದು, ಅಲ್ಲಿ 1 ಕೋಟಿ ವರ್ಷ ಬದುಕಬಹುದು. ಆದ್ರೆ ಪ್ರಭುಪಾದ ಹೇಳ್ತಾರೆ ಆ 1 ಕೋಟಿ ವರ್ಷ ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಮ್ಮ 1 ಕೋಟಿ ಮುಗಿದ ಕೂಡಲೇ ಮತ್ತೆ ನಾವು ಪುನಃ ಹುಟ್ಟಬೇಕು, ಜನ್ಮ ಇದು ಮಾಡ್ಬೇಕು. ಹಾಗಾಗಿ ಧಾರ್ಮಿಕ ಆಚರಣೆ ಅಂತಿಮ ಗುರಿ ಎಂದರೆ ಐಕ ಬಂಧನದಿಂದ ಬಿಡುಗಡೆ, ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಬಿಡುಗಡೆ ಹೊಂದುವುದು ಮತ್ತು ದಿವ್ಯ ಲೋಕದಲ್ಲಿ ಅಂದ್ರೆ ಗೋಲೋಕದಲ್ಲಿ, ಕೃಷ್ಣನ ಲೋಕದಲ್ಲಿ, ವೈಕುಂಠದಲ್ಲಿ ಸ್ವತಂತ್ರ ಜೀವನವನ್ನು ಮರಳಿ ಪಡೆಯುವುದು ಆಗಿದೆ. ನಮ್ಮ ನಿಜವಾದ ಜೀವನವನ್ನು ಪಡೆಯುವುದು. ಅಲ್ಲಿ ಪರಮ ಪುರುಷನೇ ಸರ್ವೋನ್ನತ ವ್ಯಕ್ತಿ. ಇಲ್ಲಿ ನಮ್ಗೆ ಎಂತಾಗ್ತದೆ? ನಾನು ಈಗ ಸ್ಟೇಜಲ್ಲಿ 10 ಮಂದಿ ಗೆಸ್ಟ್ ಅನ್ನು ಕರೆದ್ರೆ ಅದರಲ್ಲಿ 5 ಮಂದಿಯನ್ನು ಹೊಗಳಿದ್ರೆ ಇನ್ನೊಂದು 5 ಮಂದಿಗೆ ಸಿಟ್ಟು ಬರ್ತದೆ. ಅವ್ರು ಹೇಳಿದ್ರೆ ನಾನು ಕೂಡ ಗಣ್ಯ ವ್ಯಕ್ತಿ, ನನ್ನನ್ನು ಯಾಕೆ ನೀವು ಇದು ಮಾಡಲಿಲ್ಲ? ಆದ್ರೆ ಗೋಲೋಕದಲ್ಲಿ ಗಣ್ಯ ವ್ಯಕ್ತಿ ಕೃಷ್ಣ ಮಾತ್ರ, ನಾವೆಲ್ಲ ಸೇವಕರು. ಜನರಿಗೆ ಇದು ಬೇಡ. ಜನರಿಗೆ ಕೃಷ್ಣ ಎಂತ ಹೇಳುದು ಯಜಮಾನ ಆಗುದು, ನಾವು ಸೇವಕರಾಗುದು ಜನರಿಗೆ ಬೇಡ. ಹಾಗಾಗಿ ಇದು ಪ್ರಾಬ್ಲಮ್ ಬರುವುದು ಇಲ್ಲಿ. ಪ್ರಭುಪಾದ ಹೇಳ್ತಾರೆ ಮೈನ್ ಪ್ರಾಬ್ಲಮ್ ಇದೆ ಅಂತೆ, ಅಸೂಯೆ. ಕೃಷ್ಣನ ಮೇಲೆ ಅಸೂಯೆ ಎಲ್ಲಾ ಜೀವಿಗಳಿಗೆ. ಪ್ರಭುಪಾದ ಹೇಳ್ತಾರೆ 99% ಜನರು ಅಸೂಯೆಯಲ್ಲಿ ಇದ್ದಾರೆ ಕೃಷ್ಣನ ಮೇಲೆ. ಯಾಕಂದ್ರೆ ಅವರಿಗೆ ಯಜಮಾನ ಆಗ್ಬೇಕು, ನಾನು ಯಜಮಾನ, ಕೃಷ್ಣ ಯಜಮಾನ ಆಗಬಾರ್ದು. ಆದ್ರೆ ಅಲ್ಲಿ ಆಗಿಲ್ಲ ನೋಡಿ. ಅಲ್ಲಿ ಪರಮ ಪುರುಷನೇ ಸರ್ವೋನ್ನತ ವ್ಯಕ್ತಿ. ಆದ್ದರಿಂದ ಪರಮ ಪುರುಷನೇ ನೇರವಾಗಿ ಧರ್ಮದ ನಿಯಮಗಳನ್ನು ವಿಧಿಸುತ್ತಾನೆ. ಧರ್ಮದ ನಿಯಮ ಅಂದ್ರೆ, ಈಗ ಮೊನ್ನೆ ಒಬ್ರು ನನ್ನ ಹೇಳಿದ್ರು, ನಿಮ್ಮ ಪ್ರಕಾರ ಇದು ಧರ್ಮ, ನನ್ನ ಪ್ರಕಾರ ಇದು ಧರ್ಮ. ನಾ ಹೇಳಿದೆ, ಸರ್ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಅಲ್ಲ, ಕೃಷ್ಣನ ಪ್ರಕಾರ. ಕೃಷ್ಣ ಹೇಗೆ ಕೊಟ್ಟಿದ್ದಾನೆ ಆ ಧರ್ಮ, ನನ್ನ ಪ್ರಕಾರ ನಿಮ್ಮ ಪ್ರಕಾರ ಅಲ್ಲ. ನಾವು ಹೇಳೋದು ಕೃಷ್ಣನ ಪ್ರಕಾರ ಧರ್ಮ. ಹಾಗಾಗಿ ನೀವು ಫಾಲೋ ಮಾಡ್ಲೇಬೇಕು. ಹಾಗೆ ಹೇಳಿದ್ರು, ನಾನು ಫಾಲೋ ಮಾಡೋದಿಲ್ಲ. ನೀವು ಈಗ ಫಾಲೋ ಮಾಡೋದಿಲ್ಲ, ಕೃಷ್ಣ ಹೇಳಿದಾನೆ ನಾನು ಮೃತ್ಯುವಾಗಿ ಬರ್ತೇನೆ. ಆಗ ಎಂತಂದ್ರೆ ಕೃಷ್ಣ ನಿಮ್ಮನ್ನು ಸಾಯಿಸಾನೆ. ಅಂದ್ರೆ ಮೃತ್ಯುವಾಗಿ ಕೃಷ್ಣ ಹೇಳುದು ನಾನು ಮೃತ್ಯುವಾಗಿ ಬರ್ತೇನೆ ಅಂತ.
ಹಾಗಾಗಿ ಜನರು ಎಂತಂದ್ರೆ ಜನರಿಗೆ ಫಾಲೋ ಮಾಡ್ಬೇಕ ಅಂದ್ರೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ಕೃಷ್ಣನ ಈ ಧರ್ಮವನ್ನು ರೂಲ್ಸ್ ಅನ್ನು. ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ನಾವು ಪ್ರಭುಪಾದ ಹೇಳ್ತಾರೆ, ಈಗ ಫಾಲೋ ಮಾಡಿದ್ರೆ ಸಾಯುವಾಗ ನಾವು ಅಂದ್ರೆ ಕೃಷ್ಣ ಮೃತ್ಯು ಆಗಿ ಬರ್ತಾನೆ. ಆದ್ರೆ ಆಗ ತುಂಬಾ ಲೇಟ್ ಆಗಿರ್ತದೆ, ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದು, ನಾವು ಆ ಎದುರಿಗೆ ಸಾಯ್ತೇವೆ ಅಷ್ಟೇ. ಹಾಗಾಗಿ ಧರ್ಮದ ನಿಯಮಗಳನ್ನು ವಿಧಿಸುತ್ತಾನೆ. ಆದ್ದರಿಂದ ಪರಮಪುರುಷ ನೇರವಾಗಿ ಧರ್ಮದ ನಿಯಮಗಳನ್ನು ವಿಧಿಸುತ್ತಾನೆ. ಮಹಾಜನರನ್ನು ಇಲ್ಲವೇ ಭಗವಂತನ ಅಧಿಕೃತ ಪ್ರತಿನಿಧಿಗಳನ್ನು ಬಿಟ್ಟು ಬೇರೆ ಯಾರು ಧರ್ಮದ ಉದ್ದೇಶವನ್ನು ತಿಳಿದಿಲ್ಲ. ನೋಡಿ, ಯಾರಿಗೂ ಧರ್ಮದ ಈ ವಿಷಯವೇ ಗೊತ್ತಿಲ್ಲ. ಯಾರಿಗೂ ಗೊತ್ತುಂಟು? ಮಹಾಜನರು. ಆ 12 ಮಹಾಜನರು, ಆ ಶ್ಲೋಕವನ್ನು ಹೇಳ್ತೇನೆ. ಸ್ವಯಂಭೂ ನಾರದ ಶಂಭು ಕುಮಾರೋ ಕಪಿಲೋ ಮನೋ ಪ್ರಹ್ಲಾದ ಜನಕೋ ಭೀಷ್ಮ ಬಲಿರ್ವಯಾಸಕಿ ವಯಂ. ಅಂದ್ರೆ ಈ 12 ಮಹಾಜನರು ಯಾರೆಲ್ಲ? ಸ್ವಯಂಭು, ಸ್ವಯಂಭು ಅಂದ್ರೆ ಬ್ರಹ್ಮ, ನಾರದ, ಶಂಭು ಅಂದ್ರೆ ಶಿವ, ಕುಮಾರ, ಕುಮಾರ ಅಂದ್ರೆ ದೇವಹೂತಿಯ ಮಗ, ಇನ್ನೊಂದು ಕುಮಾರ ಇದ್ದಾನೆ, ಸಾರಿ ಕುಮಾರ ಅಂದ್ರೆ ಈ 4 ಕುಮಾರರು, ಸನಕ ಸನಾತನ ಸನಂದನ ಸನತ್ ಕುಮಾರ. ಮತ್ತೆ ಕಪಿಲ, ಸಾರಿ ಕಪಿಲ ಅಂದ್ರೆ ದೇವಹೂತಿಯ ಮಗ. ಈಗ ಇನ್ನೊಂದು ಕಪಿಲ ಇದ್ದಾನೆ, ಅವ ಮಾಯವಾದಿ ಕಪಿಲ, ಅದು ಕಪಿಲ ಅಲ್ಲ ದಯವಿಟ್ಟು. ಮತ್ತೆ ಮನು, ಪ್ರಹ್ಲಾದ, ಜನಕ, ಜನಕ ಮಹಾರಾಜ್, ಭೀಷ್ಮ, ಬಲಿ ಮಹಾರಾಜ್, ವಯಾಸಕೀರ್ ಅಂದ್ರೆ ಶುಕಮುನಿ, ಮತ್ತೆ ಲಾಸ್ಟ್ಗೆ ಯಮರಾಜ್. ಈ 12 ಮಹಾಜನರು ಭಗವಂತನ ಅಧಿಕೃತ ಮಹಾಜನರು ಇಲ್ಲವೇ ಭಗವಂತನ ಅಧಿಕೃತ ಪ್ರತಿನಿಧಿಗಳು. ಅಂದ್ರೆ ಮಹಾಜನರು ಮತ್ತೆ ಪ್ರತಿನಿಧಿ ಅಂದ್ರೆ ಈಗ ಪರಂಪರೆಯಲ್ಲಿ ಪ್ರಭುಪಾದ್ ಅವ್ರಿಗೂ ಪ್ರತಿನಿಧಿ. ಅವರಿಗೆ ಗೊತ್ತುಂಟು ಧರ್ಮದ ಉದ್ದೇಶ, ನಮ್ಗೆ ಗೊತ್ತಿಲ್ಲ. ಧರ್ಮದ ಉದ್ದೇಶವನ್ನು ನಿರ್ದಿಷ್ಟವಾಗಿ ತಿಳಿದ 12 ಭಗವತ್ ಪ್ರತಿನಿಧಿಗಳು ಇದ್ದಾರೆ. ಅದೇ 12 ಮಹಾಜನರು. ಅವರೆಲ್ಲರೂ ಅವನಿಗೆ ಅಲೌಕಿಕ ಸೇವೆ ಸಲ್ಲಿಸುತ್ತಾರೆ. ಅಂದ್ರೆ ಆ ದಿವ್ಯವಾದ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಒಳಿತನ್ನು ಬಯಸುವ ಈ ವ್ಯಕ್ತಿಗಳು ಈ ಮಹಾಜನರನ್ನು ಅನುಸರಿಸಬೇಕು. ಯಾರಿಗೆ ನಿಮಗೆ ಒಳಿತು ಬೇಕಿದ್ರೆ ನೀವು ಇಂಥ ಮಹಾಜನರನ್ನು ಅನುಸರಿಸಬೇಕು. ತನ್ಮೂಲಕ ಅತ್ಯುನ್ನತ ಲಾಭವನ್ನು ಗಳಿಸಬಹುದು. ಎಸ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ.